ಹಲೋ ನಮಸ್ತೆ. ತಿಂಡಿ ಪೋತರೆ ಎಚ್ಚರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ನಿಧಾನವಾಗಿ ಕರ್ನಾಟಕ ರಾಜ್ಯವನ್ನ ಮಳೆಗಾಲ ಆವರಿಸ್ತಾ ಬರ್ತಾ ಇದೆ. ಈ ಹೊತ್ತಲ್ಲಿ ಬಹಳಷ್ಟು ಜನಕ್ಕೆ ಕುರುಕಲು ತಿಂಡಿ ಇಲ್ಲದಿದ್ರೆ ಮಳೆಗಾಲ ಕಂಪ್ಲೀಟ್ ಆಗೋದಿಲ್ಲ ಅನ್ನುವಂಥದ್ದು. ಅದರಲ್ಲೂ ಮ್ಯಾಗಿಯೋ ಅಥವಾ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕೆಟಲ್ಲಿ ಸಿಗುವಂಥ ಉಳಿದ ತಿನಿಸುಗಳನ್ನು ತಿನ್ನದಿದ್ರೆ ಮಳೆಗಾಲ ಕಂಪ್ಲೀಟ್ ಆಗೋದಿಲ್ಲ. ಹೊರಗಡೆ ಚೆನ್ನಾಗಿ ಮಳೆ ಸುರಿತಾ ಇದ್ರೆ ಮ್ಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಈ ವರ್ಷ ಸ್ವಲ್ಪ ಚೇಂಜ್ ಆಗಿದೆ. ಮ್ಯಾಗಿ ತಿನ್ನಬಾರ್ದು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಮ್ಯಾಗಿಯ ಜೊತೆಗೆ ಇನ್ನಷ್ಟು ಸಿದ್ಧ ಆಹಾರಗಳು, ಮಾರ್ಕೆಟ್ನಲ್ಲಿ ಸಿಗುವಂಥ ಸಿದ್ಧ ಆಹಾರಗಳನ್ನು ತಿನ್ನೋ ಹಾಗಿಲ್ಲ, ತಿಂದ್ರೆ ಸತ್ತೇ ಹೋಗ್ತೀರಿ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಗಳು ಬರ್ತಾ ಇದೆ. ಸೊ ಈ ಹೊತ್ತಲ್ಲಿ ನಾವು ಮಾತನಾಡಬೇಕಾದಂಥದ್ದು ಮಾರ್ಕೆಟಲ್ಲಿ ಸಿಗುವಂಥ ಸಿದ್ಧ ಆಹಾರ ಏನಿದೆ ಅದು ಎಷ್ಟು ಸುರಕ್ಷಿತ, ಅದನ್ನು ತಿಂದರೆ ಏನಾಗತ್ತೆ, ಮತ್ತು ಇನ್ನು ಕೇಂದ್ರ ಸರ್ಕಾರದ ಲಿಸ್ಟ್ನಲ್ಲಿ ಇರುವಂಥ ಹಲವು ಆಹಾರಗಳ ಪಟ್ಟಿಯನ್ನು ಗಮನಿಸಿದರೆ ಅವುಗಳಿಂದ ಏನೆಲ್ಲ ತೊಂದರೆಗಳ ಆಗಬಹುದು, ಮತ್ತು ಈ ಒಂದು ಸದ್ಯ ನಡೀತಾ ಇರುವಂಥ ವಾದ ಸರಣಿ ಏನಿದೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇತ್ತು ಆದರೂ ಕೇಂದ್ರ ಸರ್ಕಾರದಲ್ಲಿ ರಾಜಕಾರಣ ಮಾಡ್ತು, ರಾಜ್ಯ ಸರ್ಕಾರ ರಾಜಕಾರಣ ಮಾಡ್ತು, ಈ ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಸಾವಯವ ಕೃಷಿಕರು ಮತ್ತು ಮಂಗಳೂರಿನ ಬಳಕೆದಾರರ ವೇದಿಕೆಯ ಸಂಚಾಲಕರು ಅದೂರು ಕೃಷ್ಣರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮತ್ತೊಬ್ರು ಡಾಕ್ಟರ್ ಮುರಳಿ ಮೋಹನ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಮೊದಲಿಗೆ ನಿಮ್ಮನ್ನೇ ಮಾತಾಡಿಸಬೇಕು. ಇದು ಎಕ್ಸ್ಪೆಕ್ಟೆಡ್ ಇದು ಮ್ಯಾಗಿ ಆಗಿರಬಹುದು, ಈಗ ನಡೀತಾ ಇರುವಂತ ಈ ವಿಚಾರ ಏನಿದೆ, ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಆತಂಕ ಇದೆ ಜನರಿಗೆ. ನಾವು ತಿಂತಾ ಇರುವಂತ ಆಹಾರ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ, ಇದನ್ನು ತಿನ್ನಬಹುದು, ಈ ಗೊಂದಲ ಇದೆ. ಇದು ಎಕ್ಸ್ಪೆಕ್ಟೆಡ್ ಅಂತ. ಇಂತಹ ಸಿದ್ಧ ಆಹಾರಗಳ ಸುರಕ್ಷಿತತೆಯ ಬಗ್ಗೆ ಈಗ ಅಷ್ಟೇ ಅಲ್ಲ, ಬಹಳಷ್ಟು ಪ್ರಯೋಗಗಳು ನಡೆದಿದ್ದಾವೆ, ಅದರ ಫಲಿತಾಂಶಗಳು ಬಂದಿದ್ದಾವೆ, ಅದು ಜನರ ಎದುರಿಗಿದೆ. ಆದರೆ ಈಗ ಏನಂತ ಹೇಳಿದರೆ ಅದು ಒಂದು ಸುದ್ದಿಯಾಗಿದೆ. ನಮ್ಮ ದೇಶದಲ್ಲಿ ಇದೆಲ್ಲ ಹಾಗೆ ಒಂದು ಸುದ್ದಿ ಆದಾಗ ಜನ ಸ್ವಲ್ಪ ಎಚ್ಚರ ಆಗ್ತಾರೆ, ಪ್ರತಿಕ್ರಿಯೆಯನ್ನು ತೋರ್ತಾರೆ. ಮಂಗಳೂರಿನಲ್ಲೇ ಕಂಡ ಹಾಗೆ ನಮ್ಮ ಬಳಕೆದಾರರ ವೇದಿಕೆಗೆ 13 ವರ್ಷಗಳ ಮುಂಚೆ 2002ರಲ್ಲಿಯೇ ಕೆಲವು ಪೇರೆಂಟ್ಸ್ ಬಂದು ದೂರು ಕೊಟ್ಟಿದ್ರು. ನೋಡಿ, ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತಾ ಇದ್ದೇವೆ, ಆ ಶಾಲೆಗೆ ಅದು ಎಂಥದ್ದು ತಿಂಡಿಯನ್ನು ತಂದು ಕೊಡ್ತಾ ಇದ್ದಾರೆ, ಅದು 2 ಮಿನಿಟ್ನಲ್ಲಿ ಸಿದ್ಧ ಆಗುವ ಆಹಾರ ಅಂತೆ. ಅದೆಲ್ಲ ಯಾಕೆ ಮಾಡ್ತಾರೆ? 13 ವರ್ಷದ ಹಿಂದೆ ಇದನ್ನ ನಾನು ಜನಜಾಗೃತಿಯ ಸಾಧನ ಮಾಹಿತಿ ಮಂಥನ ಎಂಬ ನನ್ನ ಪುಸ್ತಕದಲ್ಲಿ ದಾಖಲಿಸಿದ್ದೇನೆ. ಆಗ ಶಿಕ್ಷಣ ಇಲಾಖೆಗೆ ಇದರ ಬಗ್ಗೆ ನಾವು ದೂರನ್ನು ಕೊಟ್ಟಿದ್ದೇವೆ. ಅಂದರೆ ಶಾಲೆಯಲ್ಲಿರುವ ಮಕ್ಕಳೆಲ್ಲ ಮುಗ್ಧರು, ಅವರಿಗೆ ಯಾವುದು ಹಾನಿಕರ ಯಾವುದು ಹಾನಿಕರ ಅಲ್ಲದ್ದು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಅವರಿಗೆ ಕೊಂಡೋಗಿ ಕೊಟ್ಟದ್ದು ಅದು ಏನೋ ಬಣ್ಣದ್ದಿದ್ದರೆ, ರುಚಿದಿದ್ದರೆ, ಅದು ಸಿಹಿದ್ದಿದ್ದರೆ ಅವರು ತಿನ್ನುವಂಥದ್ದು ಸಹಜ. ಅಂತಹ ಸಂದರ್ಭದಲ್ಲಿ ಅವರ ಮುಗ್ಧ ಮನಸ್ಸಿನ ಮೇಲೆ ಇಂತಹ ಆಟಗಳನ್ನು ಆಡೋದು ಸರಿಯಲ್ಲ ಅನ್ನುವ ನೆಲೆಯಲ್ಲಿ ನಾವು ಶಿಕ್ಷಣ ಇಲಾಖೆಯ ಜೊತೆ ಇದನ್ನು ನಾವು ಎತ್ತಿಕೊಂಡಿದ್ದೆವು. ಆದರೆ 13 ವರ್ಷದಿಂದ ಇವತ್ತಿನವರೆಗೆ 2015ಕ್ಕೆ ಬಂದಿದ್ದೇವೆ. ಈಗ 2 ವಾರದ ಹಿಂದೆ ನಮ್ಮ ಒಬ್ಬರು ಸಂಬಂಧಿಕರ ಮಗು ಅದನ್ನು ಮೊದಲನೇ ಸಲ ಶಾಲೆಗೆ ಸೇರಿಸಿದ್ದಾರೆ. ಆ ಶಾಲೆಗೆ ಆ ಮಗು ಹೋದಾಗ ಏನಾಯ್ತು ಅಂತ ಹೇಳಿದರೆ, ಇವರು 3 ವರ್ಷದವರೆಗೆ ಮಗುವನ್ನು ಅಷ್ಟು ಜೋಪಾನವಾಗಿ ಅದಕ್ಕೆ ಯಾವುದೇ ಚಾಕ್ಲೇಟ್ ಕೊಡದೆ, ಯಾವುದೇ ಮ್ಯಾಗಿ ಅಥವಾ ಇಂತಹ ಸಿದ್ಧ ಆಹಾರಗಳನ್ನು ಕೊಡದೆ ಬೆಳೆಸಿದ್ದಾರೆ. ಮೊದಲನೇ ದಿನವೇ ಮಗುವಿಗೆ ಶಾಲೆಗೆ ಬಂದು ಮ್ಯಾಗಿ ಪ್ಯಾಕೆಟನ್ನು ಕೊಟ್ಟು ತಿನ್ನಿಸಿ ಅದರ ರುಚಿಯನ್ನು ಹಿಡಿಸಿದ್ದಾರೆ. ಆ ಮಗು ಸಂಜೆ ಬಂದು ಅಮ್ಮನ ಹತ್ರ, ಅಮ್ಮ ನನಗೆ ಮ್ಯಾಗಿ ಕೊಡು ಅಂತ ಕೇಳ್ತದೆ. ಹಾಗಿದ್ರೆ ಇದು ಎಕ್ಸ್ಪೆಕ್ಟೆಡ್ ಅಂತ ನೀವು ಕೇಳುವುದರಲ್ಲಿ ಯಾವುದು? ನೀವು 13 ವರ್ಷದ ಹಿಂದೆ ಇದನ್ನ ಅವತ್ತಿನಿಂದ ಇವತ್ತಿನವರೆಗೆ ಇದು ನಡೀತಾ ಇದೆ. ಆದರೆ ಒಂದು ಜನರ ಪ್ರತಿಭಟನೆಯ ಮಹಾಪೂರ ಬಂದದ್ದು ಬಹುಶಃ ಈಗ. ಎಸ್ ಸರ್, ಬಹುಶಃ ಮಾರುಕಟ್ಟೆಯಲ್ಲಿ ಸಿಗುವಂತ ಸಿದ್ಧ ಆಹಾರಗಳ ವಿಶ್ವಾಸಾರ್ಹತೆಯ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ. ಏನಂತ ಹೇಳ್ತೀರಿ ಈ ಸದ್ಯ ನಡೀತಾ ಇರುವಂತ ವಾದ ಸರಣಿ ಅಥವಾ ಚರ್ಚೆಯ ಹಿನ್ನೆಲೆಯಲ್ಲಿ? ಇದೊಂದು ವಿಷ ವರ್ತುಲ. ಈ ಎಲ್ಲ ನಮಗೆ ಸಿಗುವಂತಹ ಸಿದ್ಧ ಆಹಾರ ಇರ್ಬೋದು, ದಿಢೀರ್ ಆಹಾರಗಳಿರ್ಬೋದು, ಬಹುಶಃ ತಿನ್ನಲಿಕ್ಕೆ ಬಹಳ ಟೇಸ್ಟ್. ಒಮ್ಮೆ ಮಕ್ಕಳು ಅದನ್ನು ತಿಂದರೆ ಅದಕ್ಕೆ ಎಡಿಕ್ಟ್ ಆಗಿಬಿಡ್ತಾರೆ. ಆ ರೀತಿ ಅದನ್ನು ಈಗ ತಾನೇ ನಮ್ಮ ಮಾರುಕಟ್ಟೆಯಲ್ಲಿ ರಿಪೋರ್ಟ್ಗಳಿಂದ ಬಂದಿದೆ. ಅದರಲ್ಲಿ ಸಾಕಷ್ಟು ಸೀಸದ ಅಂಶಗಳಿದೆ. ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಹೇಳಿ ಅದು ರುಚಿಗಾಗಿ, ಮತ್ತು ಅದನ್ನು ಆಹಾರ ಕೆಡದಂತೆ ಹಾಕಬೇಕಾದಂಥ, ಕನಿಷ್ಠ ಪ್ರಮಾಣದಲ್ಲಿ ಹಾಕಬೇಕಾದಂಥ ಅಂಶವನ್ನು ಜಾಸ್ತಿ ಪ್ರಮಾಣದಲ್ಲಿ ಬಂದು ಅದು ಮಕ್ಕಳಿಗೆ ಒಮ್ಮೆ ತಿಂದರೆ ಪುನಃ ತಿನ್ನಬೇಕು ಅಂತ ಒಂದು ಎಡಿಕ್ಷನ್ ಬರ್ತದೆ. ಅದರಿಂದಾಗಿ ಮಕ್ಕಳು ಈ ಜಂಕ್ ಫುಡ್ ಅಂತ ನಾವು ಹೇಳ್ತೀವಲ್ಲ, ದಿಢೀರ್ ಆಹಾರಗಳು, ಇದರಲ್ಲಿ ಯಾವುದೇ ರೀತಿಯ ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಲವಣಾಂಶ ಇರ್ಬೋದು, ಖನಿಜಾಂಶ ಇರ್ಬೋದು, ಯಾವುದೇ ರೀತಿಯ ಸತ್ವರಹಿತವಾದಂಥ ಆಹಾರ ಇಲ್ಲ ಇದರಲ್ಲಿರುವಂಥದ್ದು ಬರೀ ಕೊಬ್ಬು ಮತ್ತು ಬರೀ ಲವಣಾಂಶ, ಅಂದರೆ ಸೋಡಿಯಂ ಅಂಶ.
ಅದು ಏನಾಗುತ್ತೆ, ತಿನ್ನಲಿಕ್ಕೆ ತುಂಬ ಖುಷಿ ಆಗುತ್ತೆ, ಮಕ್ಕಳು ಅದನ್ನು ತಿಂತಾರೆ. ಇದು ಏನಾಗುತ್ತೆ, ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಕಂಪ್ಲೀಟ್ ಆಗಿ ಹಾಳು ಮಾಡಿ ಹಾಕ್ತದೆ. ಅದನ್ನು ತಿಂದರೆ ಒಬ್ಬ ಹಸಿವಿರುವ ಮಗು ಇಂಥ ಜಂಕ್ ಫುಡ್ಡನ್ನು ತಿಂದರೆ ಇಮ್ಮಿಡಿಯೇಟ್ ಅವರ ಹಸಿವೆ ಹಾಳಾಗತ್ತೆ. ನೀವು ಒಂದು ಮಗುಗೆ, ಹಸಿದ ಮಗುಗೆ 2 ಬಾಕ್ಸ್ ಲೇಸ್ ಕೊಡಿ, ಕುರ್ಕುರೆ ಕೊಡಿ, ಆಮೇಲೆ ನೀವು ಎಷ್ಟೇ ಸ್ವಾದಿಷ್ಟಕರವಾದಂಥ ಊಟವನ್ನು ಕೊಡಿ, ಮಕ್ಕಳು ಅಮ್ಮ ನನಗೆ ಊಟ ಬೇಡ ಅಂತ ಹೇಳುತ್ತೆ. ಇದರ ಅರ್ಥ ಏನು? ಇದರಲ್ಲಿರುವಂಥ ಎಲ್ಲ ರಾಸಾಯನಿಕಗಳಿರ್ಬೋದು, ಕಲರಿಂಗ್ ಏಜೆಂಟ್ಸ್ ಇರ್ಬೋದು, ಪ್ರಿಸರ್ವೇಟಿವ್ ಇರ್ಬೋದು, ಇದು ಏನು ಮಾಡುತ್ತೆ, ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ, ಮಗುವಿನ ರುಚಿಯನ್ನು ಹಾಳು ಮಾಡುತ್ತೆ. ಮತ್ತೆ ಮಗು ಅದನ್ನೇ ಬೇಕು ಅಂತ ಹೇಳುತ್ತೆ. ನಾವು ಮನೆಯಲ್ಲಿ ಕೂಡ ಯಾವ ಆಹಾರವನ್ನು ತಿನ್ಲಿಕ್ಕೆ ಒಪ್ಪುವುದಿಲ್ಲ. ಇದು ನಿಜವಾಗಿ ಸಹ ಒಂದು ದೌರ್ಭಾಗ್ಯದ ವಿಚಾರ. ಇಂಥದ್ದನ್ನು ಆದಷ್ಟು ಬೇಗ ಈಗ ತಾನೇ ಎಚ್ಚೆತ್ತುಕೊಂಡಿದ್ದಾರೆ ಎಲ್ಲರೂ, ಜನ, ಹೆತ್ತವರು, ಶಾಲೆ ಅಧಿಕಾರಿಗಳಿರ್ಬೋದು, ಫುಡ್ ಕಂಟ್ರೋಲ್ ಅಥಾರಿಟಿ ಇರ್ಬೋದು. ಇದು ಯಾವತ್ತೂ ನಡಿಬೇಕಾಗಿತ್ತು. ಅಟ್ಲೀಸ್ಟ್ ಇವಾಗ ಆಗಿದೆ ಅನ್ನೋದು ತುಂಬಾ ಸಂತೋಷದ ವಿಚಾರ. ಎಸ್ ಸರ್, ಅಂದ್ರೆ ತಾವು ಹೇಳಿದ್ರಿ 13 ವರ್ಷದ ಹಿಂದೆಯೇ ನಮಗೆ ಈ ಚಿಂತನೆ ಇತ್ತು, ಇದು ಅಪಾಯಕಾರಿ ಅಥವಾ ಇದರಿಂದ ಸಮಸ್ಯೆಗಳಾಗಬಹುದು. ಅಂದ್ರೆ ನಮ್ಮ ಜನ ಇದನ್ನ ಯಾವುದನ್ನ ಅಷ್ಟು ಬೇಗ ಸ್ವೀಕರಿಸೋದಿಲ್ಲ. ನಮ್ಮ ಜನ ಇಂಥದನ್ನ ಯಾಕೆ ಅಷ್ಟು ಬೇಗ ಸ್ವೀಕರಿಸ್ಬಿಟ್ರು? ಯಾಕಂತ ಹೇಳಿದ್ರೆ ಈಗ ಅಂದ್ರೆ ಇದರ ಜನಪ್ರಿಯತೆಗೆ ಕಾರಣಗಳು ಏನು ಅಂತ ಯೋಚನೆ ಮಾಡಿದ್ರೆ? ಅಲ್ಲ, 13 ವರ್ಷದ ಮುಂಚಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ಈಗ ನೀವು ಮಾಧ್ಯಮಗಳ ವಿಚಾರವನ್ನು ತೆಗೆದುಕೊಂಡ್ರೆ, ಅದು ಇಂತಹ ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಶ್ರಾವ್ಯ ಮಾಧ್ಯಮ ಇರ್ಬೋದು, ಅಂದರೆ ರೇಡಿಯೋ, ಟಿವಿ, ಅದು ಅಲ್ಲದೆ ನಾವು ಸಾಮಾಜಿಕ ಜಾಲತಾಣಗಳು ಅಂತ ಏನು ಹೇಳ್ತೇವೆ, ಅದರ ಮೂಲಕ ಇವತ್ತು ಮಾಹಿತಿಗಳು ನೇರ ವ್ಯಕ್ತಿಗಳಿಗೆ ಹೋಗ್ತದೆ. ವ್ಯಕ್ತಿಗಳಿಗೆ ಹೋದಾಗ ಅದು ಅವರ ಗಮನಕ್ಕೆ ಬರ್ತದೆ. ಗಮನಕ್ಕೆ ಬಂದಾಗ ಅವರಿಗೆ ಇದು ಹೀಗಾಗಿದೆ, ಇದರ ಬಗ್ಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಅನ್ನಿಸ್ತದೆ. ಇದರ ಪ್ರಚಾರಕ್ಕೆ ಕಾರಣ ಏನಂತ ಹೇಳಿದರೆ, ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಮುಗ್ಧ ಮಕ್ಕಳಿಗೆ, ಏನೂ ಗೊತ್ತಿಲ್ಲದಂತಹ ಮಕ್ಕಳಿಗೆ ಅವರು ಶಾಲೆಗಳಲ್ಲಿ ಇದನ್ನು ಕೊಟ್ಟು ಅವರ ರುಚಿ ಹಿಡಿಸಿ ಒಂದು ಮಾಡಬಾರದ ಕೆಲಸವನ್ನು ಮಾಡಿದ್ದಾರೆ. ಅನೈತಿಕವಾದಂತಹ ಇದು ವ್ಯಾಪಾರದ ದಾರಿಯನ್ನು ಅವರು ಅನುಸರಣೆ ಮಾಡಿದ್ದಾರೆ. ಎರಡನೇದಾಗಿ ಜಾಹೀರಾತುಗಳ ಮೂಲಕ ಒಂದು ಸುಳ್ಳನ್ನ 100 ನನಗೆ ಒಂದು ನೆನಪಿಗೆ ಬರ್ತಾ ಇದೆ. ನೀವು ಆಗ್ಲೇ 13 ವರ್ಷ ನಾವು ಶಾಲೆಯಲ್ಲಿ ಇರಬೇಕಾದ್ರೂ ಕೂಡ ಮ್ಯಾಗಿ ಕಂಪನಿಯವರು ಬಂದ ಮಕ್ಕಳಿಗೆ ತಿನ್ನಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಅದನ್ನ ಮಾರ್ಕೆಟಿಂಗ್ ಮಾಡುವಂತ ಕೆಲಸಗಳು ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಮ್ಯಾಗಿ ತಿನ್ನಿ, 2 ನಿಮಿಷದಲ್ಲಿ ರೆಡಿ ಆಗತ್ತೆ, ಇದು ಈ ರೀತಿಯ ಪ್ರಚಾರ ತಂತ್ರಗಳ ಕೆಲಸ ಮಾಡಿದ್ವಿ. ಅದರಿಂದಾಗಿ ಅದು ಇಷ್ಟು ಪ್ರಚಾರಕ್ಕೆ ಬಂತು. ಮತ್ತು ಜಾಹೀರಾತು ಇದರಲ್ಲಿ ದೊಡ್ಡ ಕೆಲಸ ಮಾಡಿದೆ. ಅವರ ಜಾಹೀರಾತನ್ನ ಬಜೆಟ್ ಅನ್ನು ನೋಡಿದರೆ ಕೋಟಿಗಟ್ಟಲೆ ಜಾಹೀರಾತಿಗೆ ವ್ಯಯ ಮಾಡ್ತಾರೆ. ಇವತ್ತು 100 ಸುಳ್ಳನ್ನು ಮತ್ತೆ ಹೇಳಿ ಅದು ಸತ್ಯ ಅಂತ ಅನ್ನಿಸುವ ಹಾಗೆ ಮಾಡಬಹುದು. ಹಾಗೆಯೇ ಇದು ಆರೋಗ್ಯಕ್ಕೆ ಒಳ್ಳೆಯದು, ಇದು ಬಹಳ ರುಚಿಕರ ಅನ್ನುವ ಸುಳ್ಳುಗಳನ್ನು ಹೇಳ್ತಾ ಅದನ್ನು ಜನ ನಂಬುವ ಹಾಗೆ ಮಾಡಿದ್ದಾರೆ. ಜನರಿಗೆ ಏನಾಗ್ತದೆ, ಇದು ಬಹಳ ಸುಲಭದಲ್ಲಿ ಆಗ್ತದೆ ಅಂತೇಳಿ ಇದನ್ನೇ ತಿಂದು, ಅದು ಒಬ್ಬರೇ ಇರುವವರು ಅಥವಾ ಕೆಲಸಕ್ಕೆ ಹೋಗಿ ಬಂದು ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಯಾರೂ ಇಲ್ಲದಂಥ ಸ್ಥಿತಿಯಲ್ಲಿ ಇರುವ ಎಷ್ಟೋ ಯುವಜನತೆ ಇವತ್ತು ಇದನ್ನು ತಿಂದು ಅವರ ಆರೋಗ್ಯ ಕೆಟ್ಟಿರುವುದಕ್ಕೆ ನೂರಾರು ನಿದರ್ಶನಗಳಿದ್ದಾವೆ. ಹಾಗಾಗಿ ಇದು ಖಂಡಿತವಾಗಿ ಆರೋಗ್ಯಕ್ಕೆ ಹಾನಿಕರವಾದದ್ದು. ಆದರೆ ಅದು ಪ್ರಚಾರಕ್ಕೆ ಬರಲಿಕ್ಕೆ ಕಾರಣ ಈ ಅವರು ಅನುಸರಿಸಿದಂತಹ ಅನೈತಿಕವಾದಂತಹ ಮಾರಾಟ ತಂತ್ರಗಳು. ಎಸ್ ಸರ್, ಅಂದ್ರೆ ಸರ್ ಹೇಳಿದ್ರು ನಾವು 13 ವರ್ಷದ ಹಿಂದೆ ಇದನ್ನ ಯೋಚನೆ ಮಾಡಿದ್ವಿ, ಇದರ ಫಲಿತಾಂಶ ಇದೇ ಸಿಗಬಹುದು. ಅಂದ್ರೆ ಯಾಕೆ ಇಷ್ಟು ಲೇಟ್ ಆಯ್ತು? ಮ್ಯಾಗಿ ಪ್ರವೇಶ, ಇಂಡಿಯನ್ ಮಾರ್ಕೆಟ್ಗೆ ಪ್ರವೇಶ, ಮ್ಯಾಗಿ ಅಂತಲ್ಲ, ಉಳಿದ ಸಿದ್ಧ ಆಹಾರಗಳು ಇಂಡಿಯನ್ ಮಾರ್ಕೆಟ್ಗೆ ಪ್ರವೇಶ ಮಾಡಿ ಬಹಳ ವರ್ಷ ಆಯ್ತು. ಆದ್ರೆ ಜನಗಳಿಗೆ ಗೊತ್ತಾಗಬೇಕಾದ್ರೆ ತಡ ಆಯ್ತು. ಯಾಕೆ? ಇದರ ಹಿಂದೆ ಇರುವಂತದ್ದೇನು ನೋಡಿ. ಈಗ ತಾನೇ ಅವರು ಹೇಳಿದ್ರು ಈ ಮಾಧ್ಯಮದ ಮುಖಾಂತರ ಅಂತ ಹೇಳಿ. 1982ರಲ್ಲಿ ಈ ಮ್ಯಾಗಿ ನಮ್ಮ ಭಾರತ ದೇಶಕ್ಕೆ ಬಂತು. ನಮಗೆ ಇನ್ನೂ ನೆನಪಿದೆ, 1983ರಲ್ಲಿ ಭಾರತ ವಿಶ್ವಕಪ್ ಗೆದ್ದ ಟೈಮ್ನಲ್ಲಿ ಮ್ಯಾಗಿ ಅಡ್ವರ್ಟೈಸ್ಮೆಂಟ್ ತುಂಬಾ ಜಾಸ್ತಿ ಬರ್ಲಿಕ್ಕೆ ಶುರುವಾಯಿತು. ಕ್ರಮೇಣ ಏನಾಯ್ತು ಅಂದ್ರೆ, ಅವರು ಸ್ಲೋಲಿ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಬಂದು ಇದು ದಿಢೀರ್ ಆಹಾರ, ಪೌಷ್ಟಿಕಾಂಶಯುಕ್ತ ಆಹಾರ ಅಂತ ಹೇಳಿ ಅದನ್ನ ಮೋಟಿವೇಟ್ ಮಾಡಲಿಕ್ಕೆ ಶುರು ಮಾಡಿದರು. ಜನ ಅದಕ್ಕೆ ಸ್ಲೋಲಿ ಅದಕ್ಕೆ ಅಡಿಕ್ಟ್ ಆಗಿದ್ರು, ದಾಸರಾಗಿಬಿಟ್ರು. ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ಇವತ್ತಿನ ಕಳೆದ ವರ್ಷದ ವಾರ್ಷಿಕ ಸೇಲ್ಸ್ ಈ ಮ್ಯಾಗೀಸ್ ನೋಡಿದರೆ 3,555 ಮಿಲಿಯನ್ ಪ್ಯಾಕೆಟ್ಸ್, ಒಂದೆರಡಲ್ಲ 3,555 ಮಿಲಿಯನ್ ಪ್ಯಾಕೆಟ್ ಮ್ಯಾಗಿಗಳನ್ನು ಸೇಲ್ ಮಾಡ್ತಾರೆ. ಅವರಿಗೆ 2014ರಲ್ಲಿ ಅವರಿಗೆ ಆಗಿರುವ ಲಾಭ $390 ಮಿಲಿಯನ್. ಇದು ಇಷ್ಟು ಲಾಭ ಅವರು ದುಡ್ಡನ್ನು ಬಾಚಿಕೊಳ್ತಾ ಇದೆ. ಎಲ್ಲಿಂದ? ಈ ನಮ್ಮಂಥ ಬಡ ದೇಶಗಳಿಂದ ನಮ್ಮ ಮಕ್ಕಳಿಗೆ, ನಮ್ಮ ಜನರಿಗೆ ಇದನ್ನು ತಿನ್ನಿಸಿ ಅವರನ್ನು ಅನಾರೋಗ್ಯಕ್ಕೆ ಕೆಡವಿ ಅವರು ಕೋಟಿಗಟ್ಟಲೆ ಬಾಚಿಕೊಳ್ತಾ ಇದೆ. ಅವರು ಏನು ಮಾಡ್ತಾರೆ, ಇವತ್ತಿನ ಬಜೆಟ್ ನೋಡಿದರೆ 390, 400, 450 ಕೋಟಿ ಅವರು ಪಬ್ಲಿಸಿಟಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಹಿಡ್ಕೊಂಡಿರ್ಬೋದು, ಸಿನಿಮಾ ತಾರೆಯರು ಇರ್ಬೋದು, ಕ್ರಿಕೆಟ್ ತಾರೆಯರು ಇರ್ಬೋದು, ಅವರನ್ನ ಇಟ್ಟುಕೊಂಡು ಮೀಡಿಯಾದಲ್ಲಿ ಪ್ರತಿ 5 ನಿಮಿಷಕ್ಕೊಮ್ಮೆ ಅಡ್ವರ್ಟೈಸ್ಮೆಂಟ್ ಇದೇ ಬರೋದು, ಮ್ಯಾಗಿ ನೂಡಲ್ಸ್ ಬಗ್ಗೆ ಬರ್ತದೆ. ಮಕ್ಕಳು ಅದನ್ನು ನೋಡಿ ಆಕರ್ಷಿತರಾಗಿರ್ತಾರೆ. ಆದರೆ ಅವರು ಅದರ ಆಹಾರದ ಸುರಕ್ಷತೆ ಬಗ್ಗೆ, ಸಂರಕ್ಷಣೆ ಬಗ್ಗೆ
ಕೇವಲ 5% ಸಹ ಮಾಡ್ತಾ ಇಲ್ಲ. ಮಾಧ್ಯಮದಲ್ಲಿ ತಾವು ನೋಡಿರ್ಬೋದು, 450 ಕೋಟಿ ಇವರು ಪ್ರಚಾರಕ್ಕೆ ಮಾಡಿದರೆ ಕೇವಲ 5 ಕೋಟಿ ಇವರ ಸಂರಕ್ಷಣೆ ಬಗ್ಗೆ, ಆಹಾರದ ಸುರಕ್ಷತೆ ಬಗ್ಗೆ ಖರ್ಚು ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು? ನಾವೆಲ್ಲೋ ಎಡವಿದ್ದೇವೆ. ನಮ್ಮ ಪ್ರಾಧಿಕಾರ ಅದನ್ನು ಸೂಕ್ತವಾಗಿ ತನಿಖೆ ನಡೆಸಲಿಕ್ಕೆ ವಿಫಲವಾಗಿದೆ. ಇಲ್ಲವಾಗಿದ್ದಲ್ಲಿ ಈ ರೀತಿ ಅಧಿಕವಾದಂತಹ ಸೀಸ ಇರ್ಬೋದು, ಯಾವುದೇ ಪ್ರಿಸರ್ವೇಟಿವ್ ಇರ್ಬೋದು, ಯಾಕೆ ಬಂತು? ಇದನ್ನು ನಾವು ಇವತ್ತು ನಮ್ಮನ್ನು ವಿಮರ್ಶೆಗೆ ಒಡ್ಡಿಕೊಳ್ಬೇಕು. ಇಲ್ಲವಾದಲ್ಲಿ ಇನ್ನೊಂದು 10 ವರ್ಷ ಕಳೆದರೆ ಅದರ ಈ ಎಲ್ಲ ರಾಸಾಯನಿಕಗಳಿರ್ಬೋದು, ಕಲರಿಂಗ್ ಏಜೆಂಟ್ ಇರ್ಬೋದು, ಏನೇ ಇರ್ಬೋದು, ಅದರ ಇಫೆಕ್ಟ್ ನಮಗೆ ಇಮ್ಮಿಡಿಯೇಟ್ ಗೊತ್ತಾಗೋದಿಲ್ಲ. ನಮಗೆ ಏನಾಗ್ತದೆ ಅಂದರೆ, ನಾವು ತಗೊಳ್ತೀವಿ, ಆ ಕ್ಷಣದಲ್ಲಿ ನಾವು ಅದನ್ನು ಖುಷಿಯಾಗತ್ತೆ ತಿಂತೀವಿ. ಅದರ ಈ ಸೈಡ್ ಇಫೆಕ್ಟ್ಸ್ ಬರೋಲಿಕ್ಕೆ ಒಂದು ಜನರೇಷನ್ ಕಾಯಬೇಕು. ಬಹುಶಃ ಇದರೆಲ್ಲ ಸೈಡ್ ಇಫೆಕ್ಟ್ಸ್ ನೆಕ್ಸ್ಟ್ ಜನರೇಷನ್ ಬರುವಾಗ ಮುಂದಿನ ಜನಾಂಗದ ಮಕ್ಕಳು ಬೇರೆ ಯಾವುದೋ ವಿಕಲಾಂಗತೆಯಿಂದ ಹುಟ್ಟುವ ಚಾನ್ಸಸ್ಸು ಇದೆ. ಯಾಕೆ ಅಂತ ಹೇಳಿದರೆ, ಇದು ಅಂತಲ್ಲ, ಬರೀ ಮ್ಯಾಗಿ ಅಂತಲ್ಲ, ನಾವು ತಿನ್ನುವ ಎಲ್ಲ ಆಹಾರ ಇರ್ಬೋದು, ನಮ್ಮ ಪರಿಸರ ಇರ್ಬೋದು, ನಮ್ಮ ನೀರು ಇರ್ಬೋದು, ನಮ್ಮ ತರಕಾರಿ ಇರ್ಬೋದು, ಹಣ್ಣು ಹಂಪಲುಗಳು ಸಹ ಈಗ ರಾಸಾಯನಿಕಗಳಿಂದ ಕೂಡಿದೆ. ಸರ್, ಒಂದು ವಿಚಾರ, ನೀವು ಬಳಕೆದಾರರ ವೇದಿಕೆಯಲ್ಲೂ ಕೂಡ ಆಕ್ಟಿವ್ ಆಗಿರೋದ್ರಿಂದ, ಮ್ಯಾಗಿ ಆಗಿರ್ಬೋದು, ಉಳಿದ ಸಿದ್ಧ ಆಹಾರಗಳಿರ್ಬೋದು, ಅದರ ರೇಟ್ ಬಹಳ ಚೀಪು ಮತ್ತು 5 ರೂಪಾಯಿಯೋ 10 ರೂಪಾಯಿಯಲ್ಲೋ ಹೊಟ್ಟೆ ತುಂಬುತ್ತೆ. ಇದು ಕಾರಣ ಆಯ್ತಾ ಅದರ ಜನಪ್ರಿಯತೆಗೆ? ಕಡಿಮೆ ರೇಟಲ್ಲಿ ಹೊಟ್ಟೆ ತುಂಬುತ್ತೆ, ಕಡಿಮೆ ಹೊತ್ತಲ್ಲಿ ರೆಡಿ ಆಗತ್ತೆ, ಇದು ಕಾರಣ ಆಯ್ತಾ? ಅಂದ್ರೆ ನಾವು ಜಾಗತೀಕರಣಕ್ಕೆ ತೆರೆದುಕೊಳ್ತಾ ಇರುವಂತ ಸಂದರ್ಭದಲ್ಲಿ ಇದು ಎಂಟ್ರಿ ಆಗಿ ಅದು ಕಾರಣ ಆಯ್ತಾ ಅನ್ನುವಂಥದ್ದು. ಒಂದು ಪ್ಯಾಕೆಟಿಗೆ ಅದರ ದರ ಎಷ್ಟು ಅನ್ನುವಂಥದ್ದು ಇದರ ಪ್ರಚಾರಕ್ಕೆ ಅಥವಾ ಹೆಚ್ಚು ಮಾರಾಟಕ್ಕೆ ಅದು ಕಾರಣ ಆಗಲಿಲ್ಲ ಅಂತ ನನಗೆ ಅನಿಸ್ತದೆ. ಮುಖ್ಯವಾಗಿ ಇಲ್ಲಿ ಅದರ ದಿಢೀರ್, ಇದು ಬಹಳ ಸುಲಭದಲ್ಲಿ ನೀವು ಇದನ್ನು ತಯಾರಿಸಿಕೊಳ್ಬಹುದು ಮತ್ತು ಬಹಳ ಬೇಗನೆ ತಯಾರಿಸಿಕೊಳ್ಬಹುದು. ಅಂದ್ರೆ ನಮ್ಮ ಉದಾಸೀನ ಅದಕ್ಕೆ ಸಾಧಕವಾಯ್ತಾ? ಖಂಡಿತವಾಗಿ. ಕೈಗಾರಿಕರಣ ಆಯಿತು, ಔದ್ಯೋಗೀಕರಣ ಆಯಿತು, ಪ್ರತಿ ಮನೆಯಲ್ಲಿ ದುಡಿಯುವವರ ಸಂಖ್ಯೆ ಜಾಸ್ತಿ ಆಯಿತು, ಅವಿಭಕ್ತ ಕುಟುಂಬಗಳು ಹೋಗಿ ಗಂಡ ಹೆಂಡತಿ ಮಕ್ಕಳು ಅದೇ ರೀತಿ ಆಗುವ ಸಂದರ್ಭ ಬಂತು. ಏನಾಯ್ತು ಅಂದ್ರೆ, ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆದಾಗ ದಿಢೀರ್ ಆಹಾರ. ನಿಮಗೊಂದು ಮಗು ಆ ತಿಂಡಿ ಬೇಕು ಅಂತ ಕೇಳಿದಾಗ ನಿಮ್ಗೆ ಇಡ್ಲಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು, ದೋಸೆ ಮಾಡ್ಲಿಕ್ಕೆ ಇದೇ 2 ನಿಮಿಷದ ಮ್ಯಾಗಿ. ಅವರ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ನೀವು, 2 ನಿಮಿಷದಲ್ಲಿ ಮ್ಯಾಗಿ ರೆಡಿ ಆಗ್ತದೆ ಅಂತೇಳಿ. ಪ್ಯಾಕೆಟ್ ಓಪನ್ ಮಾಡ್ತಾರೆ, ಬಿಸಿ ನೀರಿಗೆ ಹಾಕ್ತಾರೆ, ಕೊಡ್ತಾರೆ. ಅದರ ಪರಿಣಾಮ ಏನು ಅಂತೇಳಿ ಅವರಿಗೂ ಗೊತ್ತಿರೋದಿಲ್ಲ, ಯಾವತ್ತೂ ಆಲೋಚನೆ ಮಾಡಿರೋದಿಲ್ಲ. ಅದಕ್ಕೆ ಸರಿಯಾಗಿ ದೃಶ್ಯ ಮಾಧ್ಯಮಗಳಿರ್ಬೋದು, ಟಿವಿ ಮಾಧ್ಯಮಗಳಿರ್ಬೋದು, ಎಲ್ಲರೂ ಸಹ ಆರೋಗ್ಯವಂತ ಆಹಾರ, ಖನಿಜಾಂಶ ಇದೆ, ಅದು ಇದೆ, ಇದು ಇದೆ ಅಂತ ಹೇಳಿ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಶುರು ಮಾಡಿದರು. ಈ ಟ್ರ್ಯಾಪಿಗೆ ನಮ್ಮ ಎಲ್ಲ ಎಸ್ಪೆಷಲಿ ಮಧ್ಯಮ ವರ್ಗದ ಜನ, ಬಡವರು, ತಾವು ಹೇಳಿದಾಗೆ 5 ರೂಪಾಯಿಗೆ ಒಂದು ಮ್ಯಾಗಿ ಪ್ಯಾಕೆಟ್ಸ್, 5 ರೂಪಾಯಿಗೆ ಹೊಟ್ಟೆ ತುಂಬತ್ತೆ ಅಂತ ಆ ರೀತಿ 5 ರೂಪಾಯಿ ಹೊಟ್ಟೆ ತುಂಬತ್ತೆ, ಈ ಮನಸ್ಥಿತಿ ಸರ್. ಅದೇ ಅಲ್ಲಿ ಇನ್ನೊಂದು ದೊಡ್ಡ ಅನ್ಯಾಯ ಆಗಿರೋದು ಏನಂತ ಹೇಳಿದ್ರೆ, ಇವತ್ತು ಜನ ಸುಲಭದಲ್ಲಿ ನಂಬುತ್ತಾರೆ. ಈಗ ಎಷ್ಟು ಜನ ಅವರಿಗೆ ಮೊಬೈಲ್ನಲ್ಲಿ ಬಂದ ಮೆಸೇಜನ್ನು ನಂಬಿ ಲಕ್ಷಗಟ್ಟಲೆ ಹಣ ಕಳಿಸಿ ಅವರಿಗೇನೋ ಲಕ್ಷಗಟ್ಟಲೆ ಬಹುಮಾನ ಸಿಗ್ತದೆ ಅಂತ ಹಣ ಕಳ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಪತ್ರಿಕೆಯಲ್ಲಿ ಬಂದದ್ದನ್ನು ನಂಬುತ್ತಾರೆ, ಟಿವಿ ಮಾಧ್ಯಮದಲ್ಲಿ ಜಾಹೀರಾತಾಗಿ ಬಂದದ್ದನ್ನು ನಂಬುತ್ತಾರೆ. ಯಾರೋ ಒಬ್ಬ ಅವರು ಹೀರೋ ಅಂತ ಅಂದುಕೊಂಡವರು ಅಥವಾ ನಮಗೆ ಒಂದು ಮಾದರಿ ಅಂತ ಅಂದುಕೊಂಡವರು ಇದನ್ನು ತಿಂತಾ ಇದ್ದಾರೆ ಅಂತ ಅವರು ನೋಡುವುದು ಚಿತ್ರದಲ್ಲಿ. ನಿಜವಾಗಿ ತಿನ್ನುತ್ತಾ ಇದ್ದಾರೆ ಇಲ್ಲೋ ಅಂತ ಯಾರೂ ಪರಿಶೀಲನೆ ಮಾಡೋದಿಲ್ಲ. ಅದನ್ನು ನೋಡಿದಾಗ ಅವರು ತಿಂತಾ ಇದ್ದಾರೆ, ಅದು ಒಳ್ಳೇದಿರಬೇಕು ಅನ್ನುವಂಥದ್ದು ಒಂದು ಭ್ರಾಂತಿ ಬಂದು ಬಿಡುತ್ತದೆ ಮನಸ್ಸಿನಲ್ಲಿ. ಇಂಥ ಒಂದು ತಪ್ಪು ಜಾಹೀರಾತುಗಳು ಕೂಡ, ದಾರಿ ತಪ್ಪಿಸುವ ಜಾಹೀರಾತುಗಳು ಕೂಡ ಇದರ ಪ್ರಚಾರಕ್ಕೆ ತುಂಬಾ ಕೆಲಸ ಮಾಡಿದ್ದಾವೆ. ಅದನ್ನ ತಡಿಬೇಕಾದ್ದು ಅಗತ್ಯ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ಅಂದ್ರೆ ಮ್ಯಾಗಿ ಒಂದು ಅಲ್ಲ, ಇನ್ನೂ ಹಲವು ಕ್ಯೂನಲ್ಲಿ ನಿಂತಿದ್ದಾವೆ, ನಿಷೇಧದ ಭೀತಿಯನ್ನ ಹೊತ್ತುಕೊಂಡು ಕ್ಯೂನಲ್ಲಿ ನಿಂತಿದ್ದಾವೆ. ಈ ಉತ್ಪನ್ನಗಳಿಂದ ಏನು ಎಫೆಕ್ಟ್ ಆಗತ್ತೆ ಅಂತ ನಾನು ಡಾಕ್ಟರ್ ಹತ್ರ ಮಾತಾಡಿಸಬೇಕು. ಏನು ಆಗತ್ತೆ, ಏನು ಸಮಸ್ಯೆ ಆಗತ್ತೆ, ಮನುಷ್ಯನ ಆರೋಗ್ಯದ ಮೇಲೆ ಏನು ಸಮಸ್ಯೆ ಆಗತ್ತೆ ಅನ್ನುವಂಥದ್ದನ್ನು ನಾನು ಮಾತನಾಡಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.